ಮಸ್ಜಿದುಲ್ ಉಲೂಮ್ ದರ್ಸ್ ಬೊಕ್ಕ ಜುಮ್ಮಾ ಮಸೀದಿ ಮಂಜನಾಡಿ ಕೈತಲ್ ಮಸೀದಿ ಬೊಕ್ಕ ದರ್ಸ್ ವಿದ್ಯಾರ್ಥಿಗಳ ಅನುಕೂಲಗಾದ ಮೂಲಭೂತ ಸೌಕರ್ಯ ಒದಗಾಯರೆ ನಿರ್ಮಾಣ ಆಯರೋಪುನ ಕಟ್ಟೊಣಗು ಶಿಲಾನ್ಯಾಸನು ಶನಿವಾರ ನಡಪಾಯರು. ಶಾಸಕರು ಶ್ರೀ ಯುಟಿ ಖಾದರ್ ಕಟ್ಟೊಣಗು ಶಿಲಾನ್ಯಾಸ ನಡಪಾಯರು. ಮಸೀದಿದ ಅನುಕೂಲಗಾದ ಅಗತ್ಯ ಕಟ್ಟೊಣ ಬೊಕ್ಕ ಟ್ಯಾಂಕ್ ನಿರ್ಮಾಣ ಕಾಮಗಾರಿ ಆವಡಾತಂಡು. ಈ ಬೇಲೆ ಬೇಗುಡೆ ಆವಡು ಇಂದಕ್ಕೆ ತನ್ನರ್ದ ಆಪ್ನ ಸಹಕಾರ ಕೊರಪೆ ಪಡೆದು ಶ್ರೀ ಯುಟಿ ಖಾದರ್ ತಿಳಿಪಾಯರು. ಏನೆಲ್ಲ ತಾವು ಕೇಳಿದ್ದೀರಾ, ಬಹುಶಃ ನಿಮ್ಮೆಲ್ಲರ ದುವಾ ಮತ್ತು ವಿಶೇಷವಾದ ಈ ದರ್ಗದ ಒಂದು ವಿಶೇಷವಾದ ಶಕ್ತಿ ಮುಖಾಂತರ ಈ ಪರಿಸರಕ್ಕೆ ನನ್ನಿಂದ ಬಹುಶಃ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಯಾವುದೆಲ್ಲ ತಮ್ಮ ಮೂಲಭೂತ ಸೌಕರ್ಯ ಬೇಡಿಕೆ ಈ ಊರವರಿಗೆ ಏನು ಬೇಕಿತ್ತ, ಈ ಊರಿನವ್ರು ಅವ್ರಿಗಾಗಿ ಪರ್ಸನಲ್ ಯಾವುದು ಕೇಳೋದಿಲ್ಲ, ಊರಿಗೆ ಏನು ಬೇಕಿತ್ತು ಅಂತ ಕೇಳಿದ್ದಾರೆ, ಅದನ್ನು ನಾವು ಮಾಡಿ ಇವತ್ತು ಕೊಟ್ಟಿದ್ದೇವೆ. ಮುಂದಿನ ದಿನಗಳು ಕೂಡ ನಾವು ಇವತ್ತು ಏನು ಬೇಡಿಕೆ ಇದೆಯಾ ಅದನ್ನು ಹಂತ ಯಾಕೆ ನೀರಿಗೆ ಸಂಬಂಧಪಟ್ಟಾಗೆ ಪಂಚಾಯತ್ಗೆ ನೇರವಾಗಿ ಇವತ್ತು ಅನುದಾನ ಬರುವಂಥದ್ದು. ಆ ಪಂಚಾಯತ್ಗೆ ಅನುದಾನ ಬರ್ತದೆ, ಕೂತ್ಕೊಂಡು ಚರ್ಚೆ ಮಾಡಿ 5-10 ಲಕ್ಷ ಲೀಟರ್ದು ಒಂದು ಟ್ಯಾಂಕರ್ ಕೊಟ್ಟು ನಿರ್ಮಾಣ ಮಾಡಿ ಅದಕ್ಕೆ ನನ್ನೇನು ಸಹಕಾರ ಬೇಕು, ನಾನು ಖಂಡಿತವಾಗಿ ಇವತ್ತು ಕೊಡ್ತೇನೆ. ಮೊನ್ನೆ ಎಷ್ಟು ಕೋಟಿ ಬಂತು ನಿಮಗೆ? ಇಲ್ಲಿ 2,81,00,000 ಇದೆ. ಬಹುಶಃ ಇಷ್ಟೆಲ್ಲ ಸುಂದರವಾಗಿ ಪವಿತ್ರತೆಯಿಂದ ತಾವು ಸ್ವಚ್ಛತೆ ಮುಖಾಂತರ ಬಲ ನಿಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಚೆನ್ನಾಗಿ ಇವತ್ತು ಬಂದಿದೆ. ಮುಂದಿನ ದಿನಗಳಲ್ಲಿ ಕೂಡ ಉತ್ತಮವಾದ ವ್ಯವಸ್ಥೆ. ಬಹುಶಃ ಮುಂದೆ ನನ್ನ ಒಂದು ಯೋಜನೆ ಎಲ್ಲಕ್ಕಿಂತಲೂ ಈ ನಿಮ್ಮ ಮೊಹಮ್ಮದ್ ಅಜ್ಜಿ ರಸ್ತೆ ಏನು ಟರ್ನಿಂಗ್ ಆಗಿ ಕೆಳಗೆ ನಾವು ಬರ್ತೇವೆ, ಅದೊಂದು ನೀವೆಲ್ಲ ಕರೆಕ್ಟಾಗಿ ನಮಗೆ ಅಲ್ಲಿ ಜಾಗ ಎಲ್ಲ ಇದ್ದರೆ, ಜಾಗ ಬಿಡದಿದ್ದರೆ ಬಿಟ್ಟದಷ್ಟು ಆಗ್ತದೆ, ಜಾಗ ಬಿಟ್ಟರೆ ಸ್ವಲ್ಪ ಅದು ನೆಕ್ಸ್ಟ್ ಈಗ ಅದು ಇದಕ್ಕೆ 40 ಲಕ್ಷ ಆಗ್ತದೆ ಅಲ್ಲ, 40 ಲಕ್ಷ ಅಲ್ಲಿ ಅದು ಚೆನ್ನಾಗಿ ನಾವು ಒಂದು ಡಬಲ್ ರಸ್ತೆ ಮಾಡ್ಬೋದು. ಅದಕ್ಕೆ ಇಂಜಿನಿಯರ್ ಕಲಿಸ್ತೇನೆ, ಹಾಗೇನಾಗ್ತದೆ ಸುತ್ತ ಸಾಧಾರಣ ಎಲ್ಲವೂ ಕೂಡ ಸುಂದರವಾಗಿ ಬಂದು ನಿಲ್ಲುವಂಥ ವಿಚಾರ ಕೂಡ ಆಗುವಂಥದ್ದು. ಪ್ರಧಾನ ಕಾರ್ಯದರ್ಶಿ ಅಜೀಜ್ ಪರ್ತಿಪಾಡಿ ಸಭೆ ನಿಂತ್ಕೊಂಡು ಪ್ರಸ್ತಾವನದ ಪಾತ್ರ ಪಂಡಿರು. ಶಾಸಕರಾಗಿ ಬರುವಂತಹ ಸಂದರ್ಭದಲ್ಲಿ ಏನೆಲ್ಲ ನಿರೀಕ್ಷೆ ಇಟ್ಟುಕೊಂಡಿದ್ದಾರ ಅದೆಲ್ಲವೂ ರುಚಿಯಾಗಲಿಲ್ಲ, ಸತ್ಯವಾಗಿ ನಡೆದಿದೆ ಅಂತ ಹೇಳುವಂತಹದ್ದು ಈ ಜಗತ್ತು ಒಪ್ಪಿಕೊಳ್ಳಬೇಕಾದಂಥ ಒಂದು ಸತ್ಯ. ಈ ಸಂದರ್ಭದಲ್ಲಿ ನಮ್ಮ ಈ ಜಮಾತಿಗೆ ಒಳಪಟ್ಟ ನಮ್ಮ ಈ ಜಮಾತಿಗೆ ಸೇರಿದಂಥ ಬಾಕಿಮಾರಿನಲ್ಲಿ ಕೆರೆ ನಿರ್ಮಾಣ, ಅದೇ ರೀತಿ ಎರಡೂ ಕಡೆ ರಸ್ತೆಗಳ ನಿರ್ಮಾಣ ಮತ್ತು ಕಾಂಕ್ರೀಟೀಕರಣ ಹಾಗೂ ನಮ್ಮ ಇದರ ಮಸೀದಿ ಆವರಣಕ್ಕೆ ಇಂಟರ್ಲಾಕ್ ವ್ಯವಸ್ಥೆ ಹಾಗೂ ಯಾತ್ರಾ ಭವನದಂಥ ಬೃಹತ್ ಕಟ್ಟಡ ನಿರ್ಮಾಣ, ಅದೇ ರೀತಿ ಸುಮಾರು 30 ಲಕ್ಷ ವೆಚ್ಚದಲ್ಲಿ ತಡೆಗೋಡೆ ನಿರ್ಮಾಣ ಸೇರಿದಂತೆ ಹಲವಾರು ನಮ್ಮ ಈ ಮಸೀದಿಗೆ ಹಾಗೂ ಜಮಾತಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಂಥ ಯುಟಿ ಖಾದರ್ ಅವರಿಗೆ ನಮ್ಮ ಸಮಗ್ರ ಜಮಾತ್ ಸದಾ ಚಿರಋಣಿಯಾಗಿದೆ. ಇದೇ ರೀತಿ ಅವರ ತೀರ್ಥರೂಪರಾಗಿದ್ದಂತಹ ಮರ್ಹೂಮ್ ಯುಟಿ ಫರೀದ್ ಹಾಜಿ ಅವರು ಕೂಡ 1970ರಿಂದ 90ರ ದಶಕದಲ್ಲಿ ಅಪ್ರತಿಮ ನಾಯಕರಾಗಿದ್ದರು. ಅವರು ನಮ್ಮ ಉರೂಸ್ ಪ್ರಾರಂಭದಿಂದಲೂ ನಮ್ಮ ಜಮಾತಿಗೆ ನೀಡಿದ ಕೊಡುಗೆ ಅವರದು ಕೂಡ ಬಹಳ ಶ್ಲಾಘನೀಯವಾದದ್ದು. ಮರ್ಹೂಮ್ ಯುಟಿ ಫರೀದ್ ಹಾಜಿಯವರ ಆಕರವನ್ನು ಸರ್ವಶಕ್ತನಾದ ಅಲ್ಲಾಹನು ಪ್ರಕಾಶಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಹಾಗೂ ನಮ್ಮ ಈ ಜಮಾತಿಗಾಗಿ ಹಲವಾರು ಕೊಡುಗೆಗಳನ್ನು ನೀಡಿದಂಥ ಯುಟಿ ಖಾದರ್ ಸಾಹೇಬ್ರವರು ಅಂದರೆ ಸುಮಾರು 30 ವರ್ಷ 25 ವರ್ಷಗಳ ಹಿಂದೆ ನಮ್ಮ ಊರಿನಿಂದ ವಿದೇಶಕ್ಕೆ ನಮ್ಮ ಆಪ್ತರು ಅಥವಾ ನಮ್ಮ ಪರಮ ಮಿತ್ರರು ಯಾರಾದರೂ ವಿದೇಶಕ್ಕೆ ಹೋದರೆ ಬರುವಾಗ ಅವರನ್ನು ಯಾವ ರೀತಿ ನಾವು ಕಾತರರಾಗಿ ಕೂರ್ತಿದ್ದೆವು. ಯಾಕಂತ ಹೇಳಿದರೆ ಅವರ ಹತ್ರ ಫಾರಿನ್ ಇಂಟಿಮೇಟ್ ಅಥವಾ ಫಾರಿನ್ ಸ್ಪ್ರೇ, ಅದೇ ರೀತಿ ಕೆಲವು ಫಾರಿನ್ ಸಾಮಗ್ರಿಗಳಿಗಾಗಿ ನಾವು ಎಷ್ಟು ಕಾತರರಾಗಿರ್ತಿದ್ದೆವೋ ಅದೇ ರೀತಿ ನಮ್ಮ ಯುಟಿ ಖಾದರ್ ಸಾಹೇಬರು ಬಂದಾಗ ಇಲ್ಲಿ ನಾವು ಅಷ್ಟೇ ಇದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಪ್ರತಿಯೊಂದು ವಿಷಯದಲ್ಲೂ ಖಾದರ್ ಸಾಹೇಬರು ನಮಗೆ ಸಹಕರಿಸಿದ್ದಾರೆ. ಅವರಿಗೆ ನಮ್ಮ ಜಮಾತ್ ಸದಾ ಚಿರಋಣಿಯಾಗಿರುತ್ತದೆ. ಜುಮ್ಮಾ ಮಸೀದಿ ಅಧ್ಯಕ್ಷರು ಮೈಸೂರು ಬಾವ ಗುರ್ಕಾರ್ಮನ್ನು ವಹಿಸುತ್ತಿದ್ದರು. ಮಂಜನಾಡಿ ಮುದರಿಸ್ ಅಹಮದ್ ಬಾಕವಿ ದುವಾ ನಡಪಾಯರು. وفيما نحن فيه بركة تامة
دائمة كما باركت على عبادك الصالحين ربنا آتنا في الدنيا حسنة وفي الآخرة حسنة وقنا عذاب النار ربنا تقبل منا إنك أنت السميع العليم وتب علينا إنك أنت التواب الرحيم أرحم الراحمين يا رب ഞങ്ങളുടെ ഈ കാര്യത്തിലാണുള്ളത് അതിനു വേണ്ടി ആരെല്ലാം ഏതെല്ലാം നിലക്കും അധ്വാനിക്കുകയും ശ്രമിക്കുകയും സഹായിക്കുകയും സഹകരിക്കുകയും ചെയ്തിട്ടുള്ള ബഹുമാനപ്പെട്ട ഈ പള്ളിയുടെയും അതേപോലെ തന്നെ മൺമറഞ്ഞു കിടക്കുന്ന മഹാന്യന്മാരൊക്കെ പ്രവർത്തനത്തിലുള്ള റഹ്മാൻ അർഹമായ പ്രതിഫലം അവർക്ക് കൊടുക്കണം റഹ്മാൻ പ്രവർത്തനങ്ങളെല്ലാം നീ സ്വീകരിക്കണം റഹ്മാൻ ഞങ്ങൾ മരിച്ചു പോയവർക്കും ഇതിൻ്റെ പ്രതിഫലം നീ എത്തിക്കണം റഹ്മാൻ പ്രത്യേകിച്ച് ഞങ്ങളെ എമ്മെല്ലാം വന്നിട്ടുള്ള അദ്ദേഹത്തിൻ്റെ പല കുടുംബവും 2 കോടി അള്ളാഹുവെ 2 കോടി ഈ കാര്യങ്ങൾ വളരെ നടത്തുന്നതിനൊക്കെ അയാളെ അദ്ദേഹത്തിൻ്റെ ഒപ്പാല കബറിലെ അള്ളാഹുവെ അതിൻ്റെ പ്രതിഫലം എത്തിക്കണം റഹ്മാൻ അതേപോലെ ഇതിനെ അധ്വാനിക്കുന്ന ഓരോ ആൾക്കാരും ഇവിടുത്തെ കമ്മിറ്റികളും ബഹുമാനപ്പെട്ട ജമാഅത്ത് ഇവർക്കെല്ലാം അർഹമായ പ്രതിഫലം നൽകി മരിച്ചു പോയവർക്കൊക്കെ ഇതിൻ്റെ ಸಮಿತಿ ಸದಸ್ಯರು ಎನ್ಎಸ್ ಕರೆ, ಬಾಬಾ ನೆಕ್ಕರೆ, ಅತಾವುಲ್ಲಾ, ಮಂಜನಾಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ವಿನ್ಸಿ ಡಿಸೋಜಾ, ಮುಸ್ತಫಾ ಹರೇಕಳ, ಕೆಎಂಕೆ ಮಂಜನಾಡಿ ಕಾರ್ಯಕ್ರಮದ ಪಾಲ್ಪಡೆದಿದ್ದರು.